ನಮಸ್ಕಾರ. ಇವತ್ತು ವಿಡಿಯೋದಲ್ಲಿ ಕಷಾಯದ ಪುಡಿ ಮಾಡೋದನ್ನು ನೋಡೋಣ. ಇದಕ್ಕಾಗಿ ನಮಗೆ ಬೇಕು 1 ಕಪ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಸೋಂಪು, 1/4 ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ. ಕಷಾಯ ಮಾಡಲು ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಬಿಸಿಯಾಗುವವರೆಗೆ ಹುರಿಬೇಕು. ಗ್ಯಾಸ್ ಫ್ಲೇಮ್ ಲೋನೇ ಇರಬೇಕು. ಕೊತ್ತಂಬರಿ ಬೀಜ ಸ್ವಲ್ಪ ಬಿಸಿ ಆದರೆ ಸಾಕು, ಅದರ ಬಣ್ಣ ಬದಲಾಗಬಾರ್ದು. ಹುರಿದಾದ್ಮೇಲೆ ಕೊತ್ತಂಬರಿ ಬೀಜವನ್ನು ಒಂದು ಸಪ್ರೇಟ್ ಪ್ಲೇಟಲ್ಲಿ ತೆಗಿಬೇಕು. ಅದೇ ಬಾಣಲಿಯಲ್ಲಿ ಸೋಂಪು ಕಾಳುಗಳನ್ನು ಕೂಡ ಸ್ವಲ್ಪ ಬಿಸಿಯಾಗಿ ಪಟಪಟ ಅಂತ ಶಬ್ದ ಬರುವವರೆಗೆ ಹುರಿಬೇಕು. ಸೊಂಪನ್ನು ಕೂಡ ಹುರಿದಾದ್ಮೇಲೆ ಒಂದು ಪ್ಲೇಟಲ್ಲಿ ಹಾಕಬೇಕು. ಜೀರಿಗೆಯನ್ನು ಕೂಡ ಇದೇ ರೀತಿ ಹುರಿಬೇಕು. ಅದು ಸಹ ಸ್ವಲ್ಪ ಬಿಸಿ ಆದಮೇಲೆ ಪ್ಲೇಟಲ್ಲಿ ತೆಗಿಬೇಕು. ಕೊನೆಯಲ್ಲಿ ಮೆಂತ್ಯದ ಕಾಳನ್ನು ಕೂಡ ಹುರಿಯೋಣ. ಮೆಂತ್ಯವನ್ನು ಕೂಡ ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಹುರಿಬೇಕು ಮತ್ತು ಅದನ್ನು ಕೂಡ ಪ್ಲೇಟಲ್ಲಿ ತೆಗಿಬೇಕು. ಆಮೇಲೆ ಹುರಿದ ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಹೊತ್ತು ಆರಲು ಬಿಡಬೇಕು. ಆರಿದ ಮೇಲೆ ಇದರ ಪುಡಿಯನ್ನು ಮಾಡೋಣ. ಅದಕ್ಕಾಗಿ ಒಂದು ಒಣ ಮಿಕ್ಸಿ ಜಾರಲ್ಲಿ ಹುರಿದ ಪದಾರ್ಥಗಳನ್ನು ಹಾಕಬೇಕು ಮತ್ತು ಆದಷ್ಟು ನುಣ್ಣಗೆ ಪೌಡರ್ ಮಾಡಬೇಕು. ಮಿಕ್ಸಿಯಲ್ಲಿ ಹಾಕಿದ್ರಿಂದ ಈ ಪೌಡರ್ ಒಂದೊಂದು ಸಲ ಬಿಸಿ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಆರಲು ಬಿಡಬೇಕು ಮತ್ತು ಆಮೇಲೆ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಡಬೇಕು. ಈಗ ಈ ಪೌಡರನ್ನು ಯೂಸ್ ಮಾಡಿ ಕಷಾಯ ಮಾಡೋದನ್ನು ನೋಡೋಣ. ಇದಕ್ಕೆ ಬೇಕು ಅರ್ಧ ಚಮಚ ಕಷಾಯದ ಪುಡಿ, 1 ಚಮಚ ಸಕ್ಕರೆ ಮತ್ತು 1 ಕಪ್ ಹಾಲು ಮತ್ತು ನೀರಿನ ಮಿಕ್ಸರ್. ಇಲ್ಲಿ ನಾವು ಹಾಲು ಮತ್ತು ನೀರನ್ನು ಅರ್ಧ ಕಪ್ ತಗೊಂಡಿದ್ದೀವಿ. ಅದರಲ್ಲಿ 1 ಸ್ಪೂನ್ ಸಕ್ಕರೆ ಹಾಕಿದ್ದೀವಿ ಮತ್ತು ಅರ್ಧ ಸ್ಪೂನ್ ಕಷಾಯದ ಪುಡಿ ಹಾಕಿದ್ದೀವಿ. ಈ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಯುವವರೆಗೆ ಕಾಯಿಸಬೇಕು. ಈ ಕಷಾಯದಲ್ಲಿ ಹಾಲಿಗಿಂತ ನೀರಿನ ಪ್ರಮಾಣ ಸ್ವಲ್ಪ ಹೆಚ್ಚಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಸಕ್ಕರೆ ಬೇಡ ಅಂದರೆ ಸಕ್ಕರೆ ಇಲ್ಲದೇನೂ ಈ ಕಷಾಯವನ್ನು ಮಾಡಬಹುದು. ಟೀ, ಕಾಫಿ ಬದಲು ಈ ಕಷಾಯವನ್ನು ಸೇವಿಸುವುದರಿಂದ ಹೆಲ್ದಿ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಮತ್ತು ಇದು ರುಚಿಯಾಗಿ ಕೂಡ ಇರುತ್ತೆ. ಈ ಕಷಾಯವನ್ನು ತುಂಬ ಹೊತ್ತು ಕಾಯಿಸ್ಬೇಕಂತ ಇಲ್ಲ, ಒಂದು ಕುದಿ ಬಂದರೆ ಸಾಕು. ನಮ್ಮ ಕಷಾಯ ರೆಡಿ ಇದೆ. ಈ ಕಷಾಯವನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಳಿಸಿ. ನಮ್ಮ ವಿಡಿಯೋ ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.